ಎರಡು ಕುಟುಂಬಗಳನ್ನು ಒಟ್ಟಾಗಿಸುವ ಮದುವೆ. ವಿವಾಹ ಎಂಬ 3 ಅಕ್ಷರಗಳ ಪದಕ್ಕೆ ವಿಶೇಷ ಮಹತ್ವದೊಂದಿಗೆ ಅಷ್ಟೇ ಪಾವಿತ್ರ್ಯತೆ ಕೂಡ ಇದೆ. ಸಹಜವಾಗಿ ವಧುವರರ ಪಾಲಿಗೆ ಇದು ವಿಶೇಷ ದಿನ. ಹಸೆಮಣೆ ಏರಲಿರುವ ಮಂಗಳೂರಿನ ಜೋಡಿಯೊಂದು ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಅಳಿವಿನಂಚಿನಲ್ಲಿರುವ ಕೊರಗ ಭಾಷೆಯಲ್ಲಿ ಪ್ರಕಟಿಸಿ ಸುದ್ದಿ ಮಾಡಿದ್ದಾರೆ. ಕರಾವಳಿಯ ಈ ತುಳುನಾಡಿನಲ್ಲಿ ತುಳು ಭಾಷೆಗೆ ಅದರದೇ ಆದ ಮಹತ್ವವಿದ್ದು, ಇದು ಜನರನ್ನು ಬೆಸೆಯುವ ಕೊಂಡಿಯಂತಿದೆ. ಆದರೆ ಇದೇ ಮಾದರಿಯ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿತ್ತು ಕೊರಗ ಭಾಷೆ. ಸಮಾಜದಲ್ಲಿ ಅತಿ ಹಿಂದುಳಿದ ಬುಡಕಟ್ಟು ಸಮುದಾಯ ಈ ಕೊರಗ ಭಾಷೆಯ ವಿನಾಶದ ಅಂಚಿನಲ್ಲಿದೆ. ಮಾತನಾಡುವವರು ಮತ್ತು ಬರೆಯುವವರ ಸಂಖ್ಯೆ ಕಡಿಮೆಯಾಗುತ್ತಿದ್ದಂತೆ ಭಾಷೆ ಸಹಜವಾಗಿ ಅವನತಿಯತ್ತ ಸಾಗುತ್ತಿರುತ್ತದೆ. ಅಂತಹ ಕೊರಗ ಸಮುದಾಯದ ಮದುವೆಯ ಆಹ್ವಾನ ಪತ್ರಿಕೆಯೊಂದು ಕೊರಗ ಭಾಷೆಯಲ್ಲಿ ಪ್ರಕಟಗೊಂಡಿದೆ. ಲಿಪಿ ಕನ್ನಡವಾದರೂ ಸಂಪೂರ್ಣ ಮದುವೆಯ ಆಮಂತ್ರಣ ವಿವರ ಕೊರಗ ಭಾಷೆಯ ಶೈಲಿಯಲ್ಲಿದೆ. ಮಂಗಳೂರಿನ ಕೋಡಿಬೆಟ್ಟುವಿನ ಅಕ್ಷತಾ ಹಾಗೂ ಬಾರ್ಕೂರಿನ ಅಮಿತ್ ಕುಮಾರ್ ಅವರ ವಿವಾಹ ನವೆಂಬರ್ 19ರಂದು ಮಂಗಳೂರಿನಲ್ಲಿ ನಿಗದಿಯಾಗಿದ್ದು, ಈ ಮದುವೆಯ ವಿವರಗಳು ಕೊರಗ ಭಾಷೆಯಲ್ಲಿ ಪ್ರಕಟಗೊಂಡಿದೆ. ಕನ್ನಡ ಪರ ಚಿಂತಕರು ಜೊತೆಗಿನ ಉಪನ್ಯಾಸಕರಾಗಿರುವ ಅರುಣ್ ಜೋಳದ ಕೂಡ್ಲಿಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿಯನ್ನು ಹಂಚಿಕೊಂಡಿದ್ದು, ಅಳಿಯುತ್ತಿರುವ ಪ್ರಾದೇಶಿಕ ಭಾಷೆಗಳಲ್ಲಿ ಆಹ್ವಾನ ಪತ್ರಿಕೆ ನೀಡಿ ಅಪರೂಪದ ಭಾಷೆಯನ್ನು ಉಳಿಸುವ ಶ್ರಮ ವಹಿಸುವುದು ಮೆಚ್ಚುಗೆಗೆ ಪಾತ್ರವಾಗಿದೆ.